ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವಾ. ಪರಮಗೆ ಪ್ರಿಯರಾದ ಸಂತ ಅಂತೋಣಿ, ಪರಸೇವೆ ಮಾಡಿದ ಸಂತ ಅಂತೋಣಿ, ಧರ್ಮ ವಿರೋಧಿಯ ನಾಡಿನಲ್ಲಿ ಸತ್ಯವ ಬೋಧನೆ ಮಾಡಿದೆ ನೀ. ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವಾ. ಪುರುಷ ಸಂತ ಅಂತೋಣಿ, ಪ್ರವಾದಿಯಾದ ಸಂತ ಅಂತೋಣಿ, ಸೆರೆಯಾಳ ಬಿಡುಗಡೆ ಮಾಡಿದ ಮೃತರಿಗೆ ಜೀವವ ನೀಡಿದ. ಸಂತ ಅಂತೋಣಿ ನಮ್ಮ ಪಾಲಕ, ನಮ್ಮ ಪರಿಪಾಲಕ, ನಮ್ಮ ನಿತ್ಯ ಕಾಯುವ ಮಹಾಸಂತ ಅಂತೋಣಿ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಳಿ ಸಂತರ ಪುಣ್ಯ ಬರವಾ. ಬನ್ನಿ ಭಕ್ತರೇ ಡೋರ್ನಹಳ್ಳಿಗೆ, ಓ ಬನ್ನಿ ಬನ್ನಿ ಭಕ್ತರೇ ಪುಣ್ಯಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ. ಸಂತ ಅಂತೋಣಿಯವರೇ ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಪಾದುವ ಸಂತ ಅಂತೋಣಿಯವರೇ ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ.
ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಅದ್ಭುತಗಳನ್ನು ದಯಪಾಲಿಸಿದ್ದೀರಿ. ಇನ್ನೊಮ್ಮೆ ನಮ್ಮ ಜೀವನದಲ್ಲಿ ದಯಪಾಲಿಸಿರಿ. ಹಲವಾರು ಅದ್ಭುತಗಳನ್ನು ದಯಪಾಲಿಸಿದ್ದೀರಿ. ಇನ್ನೊಮ್ಮೆ ನಮ್ಮ ಜೀವನದಲ್ಲಿ ದಯಪಾಲಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಆದುವ ಸಂತ ಅಂತೋಣಿಯವರೇ, ಶುಭ ಸಂದೇಶದ ಬೋಧಕರೇ, ಮಹಿಮ ಭರಿತ ಪೋಷಕರೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಾಸಂತ ಅಂತೋಣಿಯವರೇ, ಭೂಲೋಕ ಹೆಸರಾಂತ ಅಂತೋಣಿಯವರೇ, ಪಾವಾಡ ಪುರುಷ ಪರಿಪಾಲಕ, ಪಾವಾಡ ಪುರುಷ ಪರಿಪಾಲಕ, ಪರಿಪಾಲಕ, ಪರಿಪಾಲಕ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಭೂಲೋಕ ಹೆಸರಾಂತ ಅಂತೋಣಿಯವರೇ, ಪವಾಡ ಪುರುಷ ಪರಿಪಾಲಕ, ಪವಾಡ ಪುರುಷ ಪರಿಪಾಲಕ, ಪರಿಪಾಲಕ, ಪರಿಪಾಲಕ. ದಿನವೂ ಈ ಪುಣ್ಯ ಕ್ಷೇತ್ರ ಪಡೆಯಲು ನಿನ್ನಯ ಪುಣ್ಯ ತೀರ್ಥ. ತುಂಬುತ್ತೆ ದಿನವೂ ಈ ಪುಣ್ಯ ಕ್ಷೇತ್ರ ಪಡೆಯಲು ನಿನ್ನಯ ಪುಣ್ಯ ತೀರ್ಥ. ತಂಡೋಪತಂಡ ಯಾತ್ರಿಕ ವೃಂದ, ತಂಡೋಪತಂಡ ಯಾತ್ರಿಕ ವೃಂದ, ಅರಸುತ್ತ ನಿನ್ನಯ ಪಾದಾರವಿಂದ, ಅರಸುತ್ತ ನಿನ್ನಯ ಪಾದಾರವಿಂದ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಭೂಲೋಕ ಹೆಸರಾಂತ ಅಂತೋಣಿಯವರೇ.
ನಿನ್ನಾಲಯ ಸೇರಿ ನಿನ್ನ ಸ್ಮರಣೆಯ ಮಾಡುತ್ತಾ ನಿನ್ನ ದರ್ಶನ ಪಡೆಯುವೆ ದೇವಾ. ನಿನ್ನಾಲಯ ಸೇರಿ ನಿನ್ನ ಸ್ಮರಣೆಯ ಮಾಡುತ್ತಾ ನಿನ್ನ ದರ್ಶನ ಪಡೆಯುವೆ. ನಿನ್ನನ್ನು ಆರಾಧಿಸುವೆ ದೇವ, ನಿನ್ನನ್ನು ಯಾಚಿಸುವೆ. ಈ ಜೀವನ ಬೆಳಗಿಸುವ ಆ ದೇವರು ನೀನಾಗಿವೆ. ಶರಣು ಪ್ರಭುವೇ, ಪ್ರೀತಿಯ ಗುರುವೇ. ಧ್ವನಿಯಲೇ ದೇವನೇ ಸ್ವರವಾಗಿ ಬಂದಿದೆ, ಗಾಯನ ರೂಪವೇ ನಿನ್ನನ್ನು ಕಾಣುವೆ. ಈ ಭಾವವ ತುಂಬುವ ಆ ದೇವನು ನೀನಾಗಿವೆ. ನಮ್ಮ ಸ್ನೇಹವ ಕಾಯುವ ಆ ಸ್ನೇಹಿತ ನೀನಾಗಿವೆ. ಆತ್ಮೀಯ ಪ್ರಭುವೇ, ಪ್ರೀತಿಯ ಗುರುವೇ. ಹೇ ದೇವಾ, ನಿನ್ನಾಲಯ ಸೇರಿ ನಿನ್ನ ಸ್ಮರಣೆಯ ಮಾಡುತ್ತಾ ನಿನ್ನ ದರ್ಶನ ಪಡೆಯುವೆ. ಪೂಜೆಯ ಸಮಯದಿ ಕಾಣುವ ದೇವರು ಎನ್ನಯ ಪಾಪವ ನೀಗಿ ಪಾರಾಜರು. ಅಂತರಂಗದೇ ನೆಲೆಸಿದ ದೇವನೇ, ಈ ಬಾಳೆಂಬ ಕಡಲಿನಲ್ಲಿ ಸುಖವಾದ ಅಲೆಗಳೇ. ಎನ್ನಯ ಪ್ರಭುವೇ, ಪ್ರೀತಿಯ ಗುರುವೇ. ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಅಂತೋಣಿಯವರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಶುಭ ಸಂಜೆಯನ್ನು ಬಯಸುತ್ತೇನೆ ಹಾಗೂ ಈ ದಿವ್ಯ ಬಲಿಪೂಜೆಗೆ ಆದರದ ಸುಸ್ವಾಗತವನ್ನು ಕೋರುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಿನ ಮಕ್ಕಳೇ, ನಮ್ಮಲ್ಲಿ ಯಾರಾದರೂ ದೇವರನ್ನ ನೋಡಿದ್ದೇವೆಯೇ? ದೇವರನ್ನು ನೋಡಿದ್ದೇವೆಯೇ? ಅಷ್ಟಭಾಗ್ಯಗಳಲ್ಲಿ ಒಂದು ಭಾಗ್ಯವನ್ನ ಹೀಗೆಂದು ಓದುತ್ತೇವೆ: ನಿರ್ಮಲ ಹೃದಯಿಗಳು ಧನ್ಯರು, ಅವರು ದೇವರನ್ನ ನೋಡುವರು. ನಾವು ದೇವರನ್ನ ನೋಡಬೇಕಾದರೆ, ದೇವರಿಂದ ವರಗಳನ್ನ ಪಡೆಯಬೇಕಾದರೆ, ದೇವರ ಪ್ರೀತಿ ಕರುಣೆ ವಾತ್ಸಲ್ಯವನ್ನ ಅನುಭವಿಸಬೇಕಾದರೆ ನಮ್ಮ ಹೃದಯಗಳು ಶುದ್ಧವಾಗಬೇಕು. ಈ ಶುದ್ಧ ಹೃದಯದ ಮೂಲಕ ನಾವು ದೇವರನ್ನ ಕೇಳಿಕೊಂಡಾಗ, ದೇವರಲ್ಲಿ ಮನವರಿಕೆ ಮಾಡಿಕೊಂಡಾಗ ಖಂಡಿತವಾಗಿಯೂ ದೇವರು
ಸಂತ ಅಂತೋಣಿಯವರ ಮೂಲಕ ನಮಗೆ ವರಪ್ರಸಾದಗಳನ್ನು ನಮ್ಮ ಮೇಲೆ ಸುರಿಸಲಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಈ ದಿವ್ಯ ಬಲಿಪೂಜೆಗೆ ಬಂದಿದ್ದೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಭರವಸೆಗಳಿಗೆ ಕೊನೆ ಇಲ್ಲ. ನಾವು ಎಲ್ಲೇ ನೋಡಿದರೂ ನಮ್ಮ ಕಾರಿನ ಟೈರನ್ನು ತೆಗೆದುಕೊಳ್ಳಿ, ಟ್ಯೂಬ್ಲೆಸ್, ಕೀಲೆಸ್, ಫೈರ್ಲೆಸ್, ಹೀಗೆ ಅನೇಕ ರೀತಿಯಾಗಿ ಎಲ್ಲದರಲ್ಲೂ ಒಂದು ರೀತಿಯ ಲೆಸ್ ಅನ್ನು ನಾವು ಕಾಣುತ್ತೇವೆ. ಆ ಹೋಪ್ಸ್ ಆರ್ ಎಂಡ್ಲೆಸ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಭರವಸೆಗಳಿಗೆ ಅಂತ್ಯವಿಲ್ಲ, ನಮ್ಮ ಭರವಸೆಗಳಿಗೆ ಕೊನೆಯಿಲ್ಲ. ಸಂತ ಅಂತೋಣಿಯವರು ನಮ್ಮ ಕಷ್ಟ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರು ಅನುಗ್ರಹಿಸಲಿದ್ದಾರೆ, ಯೇಸು ಕ್ರಿಸ್ತರ ಮುಖಾಂತರ ನಮಗೆ ವರಗಳನ್ನು ಪಡೆದು ಕೊಡಲಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವು ಈ ಸಂಜೆಯ ಬಲಿಪೂಜೆಯಲ್ಲಿ ಭಾಗವಹಿಸಲು ಮುಂದಾಗಿದ್ದೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಖಂಡಿತವಾಗಿಯೂ ನಮ್ಮ ಅಗತ್ಯಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸಲಿದ್ದಾರೆ. ಅದೇ ನಮ್ಮ ಭರವಸೆ, ಅದೇ ನಮ್ಮ ನಿರೀಕ್ಷೆ. ಆ ಭರವಸೆ ಮತ್ತು ನಿರೀಕ್ಷೆಯೊಂದಿಗೆ ನಾವು ಇಂದಿನ ದಿವ್ಯ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ಸಿದ್ಧರಾಗೋಣ. ನೊವೇನ ಪ್ರಾರ್ಥನೆ. ಡೋರ್ನಳ್ಳಿ ಮಾ ಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪಾಲಕರೇ ಸಂತ ಅಂತೋಣಿಯವರೇ, ಈಗೋ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದು ತಂದ ವರಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿ ಇರುವ ಬಾಲಯೇಸುವನ್ನು ಪ್ರೀತಿಸುವೆವೆಂದು, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆವೆಂದು, ಅವರಿಗೆ ಪ್ರಾಮಾಣಿಕರಾಗಿರುವೆಂದು, ಅವರನ್ನು ತಿಳಿಯದೇ ಇರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆವೆಂದು ವಚನವೀಯುತ್ತೀರಿ. ಅತಿ ಅದ್ಭುತಶಾಲಿಯಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನರಳುವಾಗಲೂ ಶೋಧನೆಗಳ ಸುಳಿವಿಗೆ ಸಿಕ್ಕಿಕೊಂಡಾಗಲೂ ನೀವು ಎಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದ ವರಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತಶಾಲಿಯಾದ ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರೇ, ಓ ಮಹಾಸಂತ ಅಂತೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದ್ದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಭರಿತರನ್ನಾಗಿ ಮಾಡಿತ್ತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನವಿಸಿರಿ. ಶಕ್ತಿಗಳನ್ನು ತೊಲಗಿಸುವರಾದ ಡೋರ್ನಳ್ಳಿಯ ಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವು. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠರೆನಿಸಿರುವ ಡೋರ್ನಳ್ಳಿ ಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದಿರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಹಕ್ಕೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಷ್ಠರನ್ನು ಗುಣಪಡಿಸುವ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗೆ ಇದ್ದ ಪ್ರೀತಿಯನ್ನು ಸ್ಮರಿಸಿ
ನಿಮ್ಮಲ್ಲಿಗೆ ಬಂದು ಮೊರೆ ಇಡುತ್ತೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ, ಸಕಲ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದ ಎಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಮಾಡಿರುವ ಎಲ್ಲ ಪಾಪಗಳಿಗಾಗಿ ತಂದೆಯಾದ ದೇವರಲ್ಲಿ ಕ್ಷಮೆಯಾಚಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್.
ಸರ್ವಶಕ್ತರಾದ ನಿತ್ಯ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಭಕ್ತರಿಗೆ ಬೋಧಿಸುವುದರಲ್ಲಿ ಪ್ರಖ್ಯಾತರಾಗಿಯೂ ಅವರ ಅವಶ್ಯಕತೆಗಳಲ್ಲಿ ಆಶ್ರಯದಾತರಾಗಿಯೂ ಬಾಳಿದರು. ಈ ಮಹಾಸಂತರ ಸಹಾಯದಿಂದ ನಾವು ಕ್ರಿಸ್ತರ ಜೀವನದ ಆಜ್ಞೆಗಳನ್ನು ಅನುಸರಿಸುತ್ತಾ ನಮ್ಮ ಎಲ್ಲ ಕಷ್ಟ ದುಃಖಗಳಲ್ಲಿ ನಿಮ್ಮ ನೆರವನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಮೋಶೆಗೆ, ನೀನು ಕೂಡಲೇ ಬೆಟ್ಟದಿಂದ ಇಳಿದು ಹೋಗು. ಈಜಿಪ್ಟಿನಿಂದ ನೀನು ಕರೆದು ತಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಇಷ್ಟು ಬೇಗನೆ ತೊರೆದು ಬಿಟ್ಟು ತಮಗೆ ಲೋಹದ ಹೋರಿಕೋರುವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಬಲಿಗಳನ್ನರ್ಪಿಸಿ, ಇಸ್ರಾಯೇಲರೇ ನೋಡಿ, ನಿಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಈ ಜನರ ಸ್ವಭಾವ ನನಗೆ ಗೊತ್ತಿದೆ. ಇವರು ನನ್ನ ಆಜ್ಞೆಗೆ ಬಗ್ಗದ ಹಠಮಾರಿಗಳು. ಆದ ಕಾರಣ ನನಗೆ ಅಡ್ಡ ಬರಬೇಡ. ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಸುಟ್ಟು ಭಸ್ಮ ಮಾಡುವೆನು. ಬಳಿಕ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉದಯಿಸುವಂತೆ ಮಾಡುವೆನು ಎಂದು ಹೇಳಿದರು. ಆಗ ಮೋಶೆ ತನ್ನ ದೇವರಾದ ಸರ್ವೇಶ್ವರನನ್ನು ಹೀಗೆಂದು ಬೇಡಿಕೊಂಡನು. ಸ್ವಾಮಿ ಸರ್ವೇಶ್ವರ, ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ತಾವೇ ಈಜಿಪ್ಟಿನಿಂದ ಬಿಡಿಸಿದ ತಮ್ಮ ಪ್ರಜೆಯ ಮೇಲೆ ಕೋಪಾಗ್ನಿ ಕಾರಬಹುದೇ? ಈಜಿಪ್ಟಿನವರು ತಮ್ಮ ವಿಷಯದಲ್ಲಿ ಸರ್ವೇಶ್ವರನ್ನು ಕೇಡು ಮಾಡಬೇಕೆಂಬ ಉದ್ದೇಶದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರೆದುಕೊಂಡು ಹೋದದ್ದು. ಅವರನ್ನು ಬೆಟ್ಟ ಗುಡ್ಡಗಳಲ್ಲಿ ಸಾಯಿಸಿ ಇಳೆಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡಬೇಕೆಂದೇ ಅವರನ್ನು ಕರೆದುಕೊಂಡು ಹೋದದ್ದು ಎಂದು ಆಡಿಕೊಳ್ಳುವುದಕ್ಕೆ ಎಡೆಮಾಡಿಕೊಡಬೇಕೆ? ನಾವು ಕೋಪಾಗ್ನಿಯನ್ನು ಬಿಟ್ಟು ತಮ್ಮ ಪ್ರಜೆಗೆ ಕೇಡು ಮಾಡಬೇಕೆಂಬ ಮನಸ್ಸನ್ನು ಮಾರ್ಪಡಿಸಿಕೊಳ್ಳಿ. ತಮ್ಮ ದಾಸರಾದ ಅಬ್ರಹಾಂ, ಈಸಾಕ್ ಹಾಗೂ ಯಾಕೋಬರನ್ನು ನೆನಪಿಗೆ ತಂದುಕೊಳ್ಳಿ. ತಾವು ತಮ್ಮ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನು. ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನು ಮತ್ತು ಅವರು ಈ ನಾಡನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರು ಎಂದು ತಾವು ಮಾತು ಕೊಡಲಿಲ್ಲವೇ ಎಂದನು. ಆಗ ಸರ್ವೇಶ್ವರ ತಮ್ಮ ಪ್ರಜೆಗಳಿಗೆ ಮಾಡುವೆನೆಂದು ಹೇಳಿದ ಕೇಡಿನ ಬಗ್ಗೆ ಮನಸ್ಸನ್ನು ಮಾರ್ಪಡಿಸಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವಿನಗೆ. ಕುರಿಗಾಹಿಯಾಗಿರಲು ನನಗೆ
ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಹಸಿರು ಗಾವಲುಗಳೆನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿದವೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿದವೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿದವೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು. ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿದವೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿದವೆ. ಪೌಲನು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ದೇವರ ಕರುಣೆಯಿಂದ ಈ ಸೇವೆಯನ್ನು ಕೈಗೊಂಡಿರುವ ನಾವು ಧೈರ್ಯಗೆಟ್ಟು ಹಿಂಜರಿಯುವುದಿಲ್ಲ. ಲಜ್ಜೆಗೆಟ್ಟ ಗುಪ್ತ ಕಾರ್ಯಗಳಿಂದ ನಾವು ದೂರವಿದ್ದೇವೆ. ನಮ್ಮ ನಡತೆಯಲ್ಲಿ ಮೋಸ ವಂಚನೆ ಎಂಬುವುದಿಲ್ಲ. ದೇವರ ವಾಕ್ಯವನ್ನು ನಾವು ಅಪಾರ್ಥಗೊಳಿಸುವುದಿಲ್ಲ, ಬದಲಿಗೆ ಸತ್ಯವನ್ನು ಪ್ರಾಮಾಣಿಕವಾಗಿ ಸಾರುತ್ತೇವೆ. ಹೀಗೆ ದೇವರ ಸಮ್ಮುಖದಲ್ಲಿ ಸಜ್ಜನರಾದವರಿಗೆ ಸಾಕ್ಷಿಗಳಾಗಿದ್ದೇವೆ. ನಾವು ನಮ್ಮನ್ನೇ ಕುರಿತು ಪ್ರಚಾರ ಮಾಡುತ್ತಿಲ್ಲ, ಆದರೆ ಕ್ರಿಸ್ತ ಯೇಸುವೇ ಪ್ರಭುವೆಂದು ಅವರಿಗೋಸ್ಕರ ನಾವು ನಿಮ್ಮ ದಾಸರೆಂದು ಪ್ರಚುರಪಡಿಸುತ್ತಿದ್ದೇವೆ. ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂದ ದೇವರೇ ತಮ್ಮ ಜ್ಯೋತಿಯಿಂದ ನಮ್ಮ ಅಂತರಂಗವನ್ನು ಬೆಳಗಿಸಿದ್ದಾರೆ. ಇದರ ಪರಿಣಾಮವಾಗಿ ಕ್ರಿಸ್ತ ಯೇಸುವಿನ ಮುಖಮಂಡಲದಲ್ಲಿ ಪ್ರಜ್ವಲಿಸುತ್ತಿರುವ ದೇವರ ಮಹಿಮೆಯ ದಿವ್ಯಜ್ಞಾನವು ನಮ್ಮಲ್ಲಿ ಉದಿಸುವಂತಾಗಲಿ. ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಿಕೆಗಳಂತೆ ಇದ್ದೇವೆ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದೆಂದು ವ್ಯಕ್ತವಾಗುತ್ತದೆ. ಪ್ರಭುವಿನ ವಾಕ್ಯ. ಸಲ್ಲಲಿ. ಆತ್ಮಕ್ಕೆ ಜೀವವು ಸಾಂತ್ವನವು ಈ ವಾಕ್ಯವು, ದೇವರ ವಾಕ್ಯವ ಬನ್ನಿರಿ ಸಾರುವ. ಆತ್ಮಕ್ಕೆ ಜೀವವು ಸಾಂತ್ವನವು ಈ ವಾಕ್ಯವು, ದೇವರ ವಾಕ್ಯವ ಬನ್ನಿರಿ ಸಾರುವ. Hallelujah.
ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಫಿಲಿಪ್ಪಿನ ಸಜೆರೆಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲೀಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವಪುತ್ರ ತಾವೇ ಎಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. Praise the Lord. Praise the Lord. Praise the Lord. Hallelujah. 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 ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಮ್ಮ ಪೂರ್ವಜರು ಮತ್ತೆ ಜೀವಕ್ಕೆ ಎದ್ದು ಬಂದರೆ ಇಹಲೋಕದಲ್ಲಿ ನಡೆಯುತ್ತಿರುವ ಎಲ್ಲ ವಿಷಯಗಳನ್ನು ಗಮನಿಸಿ ನೋಡಿದಾಗ ಅವರಿಗೆ ಒಂದು ರೀತಿಯಲ್ಲಿ ಅತ್ಯಾಶ್ಚರ್ಯವಾಗಬಹುದು. ಏನಿದು, ಆಕಾಶದಲ್ಲಿ ವಿಮಾನ ಹಾರಾಡುತ್ತಿದೆ, ರಸ್ತೆಯಲ್ಲಿ ಕಾರು, ಬಸ್ಸು ಹಾಗೂ ಇನ್ನಿತರ ವಾಹನಗಳು ಚಲಿಸುತ್ತಿವೆ, ಎಲ್ಲೋ ದೂರ ದೇಶದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ವಿಡಿಯೋ ಕಾಲ್ ಮೂಲಕ ನೋಡಿಕೊಂಡು ಮಾತನಾಡುವ ವಿಷಯಗಳನ್ನು ಗಮನಿಸಿದಾಗ ಅವರಿಗೆ ಬಹಳ ಅತ್ಯಾಶ್ಚರ್ಯವಾಗಬಹುದು. ನೋಡಿ, ತಾಂತ್ರಿಕತೆಯಲ್ಲಿ, ಸಮಾಜದಲ್ಲಿ, ವಿಜ್ಞಾನದಲ್ಲಿ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆಯನ್ನು ಕಾಣುತ್ತಿದ್ದೇವೆ. ಆದರೆ ಒಂದೇ ಒಂದು ವಿಷಯ ಇನ್ನು ನಿಗೂಢವಾಗಿಯೇ ಅಥವಾ ರಹಸ್ಯವಾಗಿಯೇ ಉಳಿದಿದೆ. ಅದು ಏನು ಎಂದು ಯಾರಾದರೂ ಹೇಳ್ತೀರಾ? ನೋಡಿ, ಎಷ್ಟೋ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಪ್ರಪಂಚ ಎಷ್ಟೋ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಆದರೂ ಕೂಡ ಒಂದೇ ಒಂದು ವಿಷಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಅದು ಏನು ಎಂದು ಯಾರಾದರೂ ಹೇಳುವಿರಾ? ಯಾರಿಗೂ ಜ್ಞಾಪಕ ಬರ್ತಾ ಇಲ್ವಾ? ಅಥವಾ ಹೇಳಿದ್ರೆ ಎಲ್ಲಿ ತಪ್ಪಾಗುತ್ತೋ ಅಂತ ಭಯನ? ಯಾರಾದರೂ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಹೇಳ್ತೀರಾ? ನೀವು ಹೇಳಿದ ಪ್ರಕಾರ ಒಂದು ರೀತಿಯಲ್ಲಿ ಸರಿನೇ. ನೋಡಿ, ನಾವು ಕಾಯಿಲೆಗೆ ತುತ್ತಾಗುತ್ತೇವೆ, ಕಷ್ಟ ಸಂಕಷ್ಟವನ್ನು ಅನುಭವಿಸುತ್ತೇವೆ, ನಂತರ ಮರಣ
ಹೊಂದುತ್ತೇವೆ, ನಾವು ಸಾಯುತ್ತೇವೆ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದರು, ಎಷ್ಟೇ ಯಾತನೆಯನ್ನು ಅನುಭವಿಸಿದರು, ಎಷ್ಟೇ ನೋವನ್ನು ಅನುಭವಿಸಿದರೂ ಪ್ರಭು ಯೇಸು ಕ್ರಿಸ್ತರು ನಮಗೆ ಭರವಸೆಯನ್ನ ನೀಡುವವರಾಗಿದ್ದಾರೆ. ತಮ್ಮ ಪುನರುತ್ಥಾನದ ಮೂಲಕ ನಮಗೆ ಭರವಸೆಯನ್ನ ನೀಡುವವರಾಗಿದ್ದಾರೆ. ನಾವು ಎಷ್ಟೇ ಕಷ್ಟ ಸಂಕಷ್ಟಗಳನ್ನು ಇಹಲೋಕದಲ್ಲಿ ಅನುಭವಿಸಿ ಸಾವನ್ನಪ್ಪಿದರೂ ಕೂಡ ಒಂದು ದಿನ ನಾವು ಕೂಡ ಪುನರುತ್ಥಾನರಾಗುವೆವು ಎಂಬ ಭರವಸೆಯನ್ನ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ನಮಗೆ ನೀಡುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಪ್ರಭು ಯೇಸು ಕ್ರಿಸ್ತರ ಮೇಲೆ ನಾವು ಇಟ್ಟಿರುವ ಭರವಸೆ. ಆ ಭರವಸೆಯಿಂದಲೇ ನಾವು ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ನಾವು ಇಹಲೋಕದಲ್ಲಿ ಕಷ್ಟ ಸಂಕಷ್ಟ ಯಾತನೆಯನ್ನು ಅನುಭವಿಸುತ್ತಿದ್ದೇವೆ. ಸಂತ ಅಂತೋಣಿಯವರ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ನಮಗೆ ವರಪ್ರಸಾದಗಳನ್ನು ಕೊಡಲಿದ್ದಾರೆ, ನಮ್ಮನ್ನು ಕಷ್ಟ ಸಂಕಷ್ಟಗಳಿಂದ ಪಾರು ಮಾಡಲಿದ್ದಾರೆ ಎಂಬ ಭರವಸೆ ನಿರೀಕ್ಷೆಯಿಂದ ನಾವೆಲ್ಲರೂ ಈ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆ ಎಂಬುದು ಸಕಾರಾತ್ಮಕವಾಗಿ ಯೋಚಿಸುವುದಾಗಿದೆ. ಭರವಸೆ ಅಂದರೆ ಸಕಾರಾತ್ಮಕವಾಗಿ ಯೋಚಿಸುವುದು. ಯಾವ ರೀತಿ ಸಕಾರಾತ್ಮಕವಾಗಿ ಯೋಚಿಸುವುದು ಎಂಬುದನ್ನು ನಾನು ಒಂದು ಉದಾಹರಣೆಯ ಮೂಲಕ ನಿಮಗೆ ತೋರಿಸಲು ಆಶಿಸುತ್ತೇನೆ. ನನ್ನ ಕೈಯಲ್ಲಿ ಒಂದು ಗ್ಲಾಸ್ ಇದೆ. ಈ ಗ್ಲಾಸ್ ಅನ್ನು ನೀವು ಹೇಗೆ ನೋಡ್ಬೋದು? ಯಾವ ರೀತಿ ನೋಡ್ತಾ ಇದ್ದೀರಾ ಹೇಳ್ಬೇಕು. ಏನ್ ಹೇಳ್ತಾ ಇದ್ದೀರಾ? ಕೆಲವರು ಅರ್ಧ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಅರ್ಧ ಖಾಲಿ ಇದೆ. ಹೌದಲ್ವಾ? ಅರ್ಧ ತುಂಬಿದೆ, ಅರ್ಧ ಖಾಲಿ ಇದೆ. ಅರ್ಧ ತುಂಬಿದೆ ಎನ್ನುವುದು ಸಕಾರಾತ್ಮಕವಾಗಿ ಯೋಚಿಸುವುದಾಗಿದೆ. ಅರ್ಧ ತುಂಬಿದೆ ಎನ್ನುವುದು ಸಕಾರಾತ್ಮಕವಾಗಿ ಯೋಚಿಸುವುದಾಗಿದೆ. ಅರ್ಧ ಖಾಲಿಯಾಗಿದೆ ಎನ್ನುವುದು ನಕಾರಾತ್ಮಕವಾಗಿ. ಅರ್ಧ ತುಂಬಿದೆ ಎನ್ನುವವರು ಆಶಾವಾದಿಗಳು, ಅರ್ಧ ಖಾಲಿ ಇದೆ ಎನ್ನುವವರು ನಿರಾಶಾವಾದಿಗಳು. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆ ಎನ್ನುವುದು ಸಕಾರಾತ್ಮಕವಾಗಿ ಯೋಚಿಸುವುದಾಗಿದೆ. ಸಂತ ಅಂತೋಣಿಯವರು ನಮಗೆ ಕೊಟ್ಟೇ ಕೊಡುತ್ತಾರೆ, ನಮ್ಮ ಕೋರಿಕೆಗಳನ್ನು ನೀಗಿಸುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ವಿಶ್ವಾಸದಿಂದ ಇಲ್ಲಿ ಕೂಡಿದ್ದೇವೆ. ಇನ್ನೊಂದು ಉದಾಹರಣೆ, ನನ್ನ ಹತ್ರ ಒಂದು ಗುಲಾಬಿ ಹೂವಿದೆ. ಈ ಗುಲಾಬಿ ಹೂವನ್ನು ನೀವು ಯಾವ ರೀತಿ ನೋಡ್ತೀರಾ? ಬಹಳ ಸುಂದರವಾದದ್ದು, ಕೆಂಪು ಬಣ್ಣ, ಒಳ್ಳೆಯ ಸುವಾಸನೆ ಇದೆ, ಪ್ರೀತಿಯ ಸಂಕೇತ. ಹೌದಲ್ವಾ? ಇನ್ಯಾವ ರೀತಿ ನೋಡ್ತೀರಾ? ಈ ಬಣ್ಣ, ಈ ಸುವಾಸನೆ ಹಾಗೂ ಇನ್ನಿತರ ಈ ಮಕರಂದವನ್ನ ನೋಡುವುದು ಸಕಾರಾತ್ಮಕ ಯೋಚನೆ, ಸಕಾರಾತ್ಮಕ ಯೋಚನೆ. ಆದರೆ ಈ ಗುಲಾಬಿ ಹೂವಿನಲ್ಲಿ ಕೂಡ ಮುಳ್ಳಿದೆ. ಹೌದಲ್ವಾ? ಮುಳ್ಳಿದೆ ಅಂತ ಯೋಚಿಸುವುದು ನಕಾರಾತ್ಮಕ ಚಿಂತನೆ. ನೀವು ಎಲ್ಲರೂ ಹೊರಗಡೆ ಹೋದಾಗ, ಬಹುಶಃ ಇಲ್ಲಿ ನಮ್ಮ ಕಾಂಪೌಂಡಿನಲ್ಲಿ ಲಾನ್ಸ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ನೀವು ಲಾನ್ಸ್ ಅನ್ನು ನೋಡುವಾಗ, ಹಸಿರು ಹುಲ್ಲುಗಾವಲು, ಇದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಏನಾಗುತ್ತೆ? ತುಂಬಾ ಖುಷಿ ಆಗುತ್ತೆ. ತುಂಬಾ ಹಚ್ಚ ಹಸುರಿನಿಂದ ಕೂಡಿದೆ. ಈ ಹುಲ್ಲಲ್ಲಿ ಮಲಿಕೊಂಡ್ರೆ ಬಹುಶಃ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತೇವೆ. ಅದು ಸಕಾರಾತ್ಮಕವಾಗಿ ಯೋಚನೆ ಮಾಡುವುದು. ನಕಾರಾತ್ಮಕವಾಗಿ ಯೋಚನೆ ಮಾಡೋರು ಏನ್ ಮಾಡ್ತಾರೆ? ಇಲ್ಲಿ ಕಳೆಗಳಿವೆ, ಮುಳ್ಳುಗಳಿವೆ, ಅಥವಾ ಇನ್ಯಾವುದೇ ರೀತಿಯ ಕ್ರಿಮಿಕೀಟಗಳು ಇರ್ಬೋದು ಅಂತ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡುವುದೇ ನಮ್ಮ ಭರವಸೆಯಾಗಿದೆ. ಇಂದಿನ ಧ್ಯಾನದ ವಿಷಯ ಏನೆಂದರೆ, ಭರವಸೆ
ಮಾನವ ಸಮುದಾಯವನ್ನು ನಿರ್ಮಿಸುತ್ತದೆ. ಭರವಸೆ ಮಾನವ ಸಮುದಾಯವನ್ನು ನಿರ್ಮಿಸುತ್ತದೆ. ಯಾವ ರೀತಿ ಎಂಬುದನ್ನು ಇಂದಿನ ವಾಚನಕ್ಕೆ ನಾವು ಬರೋಣ. ಇಂದಿನ ವಾಚನದಲ್ಲಿ ನಾವು ಅಬ್ರಹಾಮನ ಬಗ್ಗೆ ಆಲಿಸಿದೆವು. ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ಆತನ ಪತಿ ಬಂಜೆಯಾಗಿದ್ದಳು. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ವೇಶ್ವರ ದೇವರು ಅವರಿಗೆ ಸಂತಾನ ಭಾಗ್ಯವನ್ನ ಕರುಣಿಸುತ್ತಾರೆ. ಇದು ಒಂದು ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಹೋಪ್ ಅಗೇನ್ಸ್ಟ್ ಹೋಪ್, ಭರವಸೆಗೆ ವಿರುದ್ಧವಾದ ಭರವಸೆ. ಆತನಿಗೆ ಮಕ್ಕಳಾವೂ ಇರಲಿಲ್ಲ. ಆದರೆ ದೇವರ ಚಿತ್ತಕ್ಕೆ ತಲೆಬಾಗಿ ನಡೆದಾಗ ಆತನ ಸಂತತಿ ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು ವೃದ್ಧಿ ಮಾಡುವೆನು ಎಂದು ಸರ್ವೇಶ್ವರ ದೇವರು ಅವರಿಗೆ ಭರವಸೆಯನ್ನ ನೀಡುತ್ತಾರೆ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಅಂತ ಭರವಸೆ ನಮ್ಮದಾಗಬೇಕು. ಪ್ರಭು ಸರ್ವೇಶ್ವರ ದೇವರು ಇಸ್ರಾಯೇಲ್ ಜನಾಂಗವನ್ನ ಆರಿಸಿಕೊಂಡರು. ಆ ಸಮುದಾಯದಲ್ಲಿ ಅವರೊಡನೆ ಒಡಂಬಡಿಕೆಯನ್ನ ಮಾಡಿಕೊಂಡರು. ಆ ಸಮುದಾಯದಲ್ಲಿ ಅವಿಧೇಯತೆ ಇತ್ತು. ಅವರೊಂದು ರೀತಿಯಲ್ಲಿ ಅನ್ಯ ದೇವತೆಗಳನ್ನ ಪೂಜಿಸಲು ಮುಂದಾದರು. ಆದರೆ ಸರ್ವೇಶ್ವರ ದೇವರು ಅವರನ್ನ ಕೈ ಬಿಡಲಿಲ್ಲ. ಸರ್ವೇಶ್ವರ ದೇವರು ಅವರನ್ನ ತೊರೆಯಲಿಲ್ಲ. ಆದರೂ ಮೋಶೆಯ ಮೂಲಕ ಅವರನ್ನ ರಕ್ಷಿಸಿದರು. ಅದು ಪ್ರಭು ಯೇಸು ಕ್ರಿಸ್ತರ ಅಥವಾ ಸರ್ವೇಶ್ವರ ದೇವರ ಮೇಲಿಟ್ಟಿರುವ ಅವರ ಭರವಸೆಯಾಗಿದೆ. ಇನ್ನು ಎರಡನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥಿಯರನ್ನ ಕುರಿತು, ನಿಮ್ಮಲ್ಲಿ ಯಾವ ಮೋಸನೆ ವಂಚನೆ ಇರಕೂಡದು, ನಿಮ್ಮಲ್ಲಿ ಪ್ರಭು ಯೇಸು ಕ್ರಿಸ್ತರ ಅಗಾಧ ಪ್ರೀತಿ ಇರಬೇಕು, ನಿಮ್ಮಲ್ಲಿ ಸ್ವಾರ್ಥತೆ ಇರಬಾರದು. ಆ ಸ್ವಾರ್ಥ ಪ್ರೀತಿ ಇದ್ದಾಗ ನಿಮ್ಮಲ್ಲಿ ಭರವಸೆ ಮರೀಚಿಕೆಯಾಗುತ್ತದೆ, ಭರವಸೆ ಕಮರಿ ಹೋಗುತ್ತದೆ, ಭರವಸೆ ಕುಂದಿ ಹೋಗುತ್ತದೆ ಎಂದು ಸಂತ ಪೌಲರು ಕೊರಿಂಥಿಯರಿಗೆ ಹೇಳುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ಕೊರಿಂಥ ಸಭೆಯವರು ಸಕಾರಾತ್ಮಕವಾಗಿ ಯೋಚಿಸುವುದನ್ನ ಹಿಂದೇಟು ಹಾಕಿದರು. ಸಕಾರಾತ್ಮಕವಾಗಿ ಯೋಚಿಸುವುದರ ಬದಲು ನಕಾರಾತ್ಮಕವಾಗಿ ಯೋಚಿಸಲು ಮುಂದಾದರು. ಆದುದರಿಂದಲೇ ಸಂತ ಪೌಲರು ಕೊರಿಂಥಿಯರನ್ನ ಕುರಿತು, ನೀವು ಹಾಗೆ ಮಾಡಬಾರದು, ನೀವು ಪ್ರಭು ಯೇಸು ಕ್ರಿಸ್ತರ ಅಗಾಧ ಪ್ರೀತಿಯನ್ನ ನೀವು ಅನುಭವಿಸುತ್ತಾ ಇದ್ದೀರಾ, ಆ ಅಗಾಧ ಪ್ರೀತಿಗೆ ನೀವು ಚಿರಋಣಿಗಳಾಗಿರಬೇಕು, ಆ ಅಗಾಧ ಪ್ರೀತಿಗೆ ನೀವು ಅಭಾರಿಗಳಾಗಬೇಕು ಎಂದು ಸಂತ ಪೌಲರು ಅವರಿಗೆ ಎಚ್ಚರಿಕೆ ಗಂಟೆಯನ್ನ ನೀಡುತ್ತಾರೆ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಾವು ಪ್ರಭು ಯೇಸು ಕ್ರಿಸ್ತರ ಮೇಲೆ ಇಟ್ಟಿರುವ ಭರವಸೆ. ಇನ್ನು ಇಂದಿನ ಶುಭ ಸಂದೇಶವನ್ನ ಆಲಿಸಿದೆವು. ಇಂದಿನ ಶುಭ ಸಂದೇಶದಲ್ಲಿ ಒಂದು ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರಿಗೆ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಓರಲ್ ಟೆಸ್ಟ್, ಮೌಖಿಕ ಪರೀಕ್ಷೆಯನ್ನ ನಡೆಸುತ್ತಾರೆ. ಮೌಖಿಕ ಪರೀಕ್ಷೆಯನ್ನ ನಡೆಸುತ್ತಾರೆ. ಅವರಿಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಫಿಲಿಪ್ಪನ ಸೆಸರೇಯ ಎಂಬ ಗ್ರಾಮಕ್ಕೆ ಬಂದಾಗ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರನ್ನ ಕುರಿತು, ನೀವು ನನ್ನನ್ನು ಯಾರೆನ್ನುತ್ತೀರಿ, ಅಥವಾ ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳುತ್ತಾರೆ. ಅದಕ್ಕೆ ನಾವು 3 ರೀತಿಯ ಅಭಿಪ್ರಾಯಗಳನ್ನು ನೋಡಬಹುದು. ಮೊದಲನೆಯದಾಗಿ ಸಾರ್ವತ್ರಿಕ ಅಭಿಪ್ರಾಯ, ಸಾರ್ವತ್ರಿಕ ಅಭಿಪ್ರಾಯ ಅಥವಾ ಸಾರ್ವಜನಿಕ ಅಭಿಪ್ರಾಯ ಅಥವಾ ಸಾಮಾನ್ಯ ಅಭಿಪ್ರಾಯ. ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದಾಗ ಶಿಷ್ಯರು ನಿಮ್ಮನ್ನು ಸ್ನಾನಿಕ ಯೋಹಾನ ಎನ್ನುತ್ತಾರೆ, ಯೆರೆಮೀಯ ಎನ್ನುತ್ತಾರೆ, ಪ್ರವಾದಿ ಎಲಿಯ ಎನ್ನುತ್ತಾರೆ, ಹಾಗೂ ಇನ್ನಿತರ ಪ್ರವಾದಿಗಳಲ್ಲಿ ನೀವು ಒಬ್ಬರು ಎಂದು ಶಿಷ್ಯರು ಹೇಳುತ್ತಾರೆ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು, ಇಲ್ಲ, ಅವರು ಹೇಳುವುದು ಇದೊಂದು ಸಾಮಾನ್ಯ ಅಭಿಪ್ರಾಯ, ಸಾರ್ವಜನಿಕ ಅಭಿಪ್ರಾಯ, ಸಾರ್ವತ್ರಿಕ ಅಭಿಪ್ರಾಯ. ಆದರೆ ಪ್ರಭು ಯೇಸು ಕ್ರಿಸ್ತರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ತದನಂತರ ಶಿಷ್ಯರನ್ನ ಕುರಿತು, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳುತ್ತಾರೆ. ಅದಕ್ಕೆ ಪೇತ್ರನು, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ, ನೀವೇ ಜೀವ ಸ್ವರೂಪರಾದ ದೇವರ ಪುತ್ರ ಎಂದು ಹೇಳುತ್ತಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇದು ಖಾಸಗಿ ಅಭಿಪ್ರಾಯ. ಮೊದಲನೇ ಅಭಿಪ್ರಾಯ ಸಾಮಾನ್ಯ ಅಭಿಪ್ರಾಯ, ಎರಡನೇ ಅಭಿಪ್ರಾಯ ಖಾಸಗಿ ಅಭಿಪ್ರಾಯ. ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಪ್ರೈವೇಟ್ ಒಪಿನಿಯನ್. ಪ್ರೈವೇಟ್ ಒಪಿನಿಯನ್ ಇದು ಪೇತ್ರನಿಂದ ಬಂದ ಉತ್ತರ. ಇನ್ನು ಮೂರನೇ ಅಭಿಪ್ರಾಯ ಯಾವುದು? ಸ್ವಂತ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್. ಸೊ ವಿ ಹ್ಯಾವ್ ಪಬ್ಲಿಕ್ ಒಪಿನಿಯನ್, ಪ್ರೈವೇಟ್ ಒಪಿನಿಯನ್ ಅಂಡ್ ಪರ್ಸನಲ್ ಒಪಿನಿಯನ್. ಯೇಸು ಕ್ರಿಸ್ತರು ನನಗೆ ಯಾರು?
ನಾವು ಸಂತ ಅಂತೋಣಿಯವರ ಮೇಲೆ ಭರವಸೆಯನ್ನಿಟ್ಟು ಸಂತ ಅಂತೋಣಿಯವರು ನಮಗೆ ಪಡೆದುಕೊಡುತ್ತಾರೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಎಂದಾಗಿದೆ. ಪ್ರಭು ಯೇಸು ಕ್ರಿಸ್ತರು ನನಗೆ ಯಾರಾಗಿದ್ದಾರೆ? ಪ್ರಭು ಯೇಸು ಕ್ರಿಸ್ತರ ಸಮುದಾಯದಲ್ಲಿ ಇದೇ ಪ್ರಶ್ನೆಯನ್ನ ಶಿಷ್ಯರಿಗೆ ಕೇಳುತ್ತಾರೆ, ನೀವು ನನ್ನನ್ನು ಯಾರೆನ್ನುತ್ತೀರಿ? ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನನಗೆ ಯಾರು ಎಂಬುದನ್ನ ಇಂದಿನ ಶುಭ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಗೆ ಬಂದಿರುವ ನಮಗೆಲ್ಲರಿಗೂ ಇಂದಿನ ವಾಚನಗಳು ನೀಡುವ ಸಂದೇಶವೇನು? ನಾವು ಯಾವ ರೀತಿ ಭರವಸೆಯಿಂದ ಮಾನವ ಸಮುದಾಯವನ್ನ ನಿರ್ಮಿಸೋಣ? ಮೊದಲನೆಯದಾಗಿ ಸೇವೆಯ ಮೂಲಕ ನಾವು ಮಾನವ ಸಮುದಾಯವನ್ನ ನಿರ್ಮಿಸಬೇಕಾಗಿದೆ. ಸೇವೆಯ ಮೂಲಕ ಮಾನವ ಸಮುದಾಯವನ್ನ ನಿರ್ಮಿಸಬೇಕಾಗಿದೆ. ಸಂತ ಅಂತೋಣಿಯವರು ಬಡಬಗ್ಗರ ಸೇವೆಯನ್ನ ಮಾಡಿದರು. ಆದುದರಿಂದಲೇ ಅವರನ್ನ ದೀನದಲಿತರ ಪಾಲಕರು ಎಂದು ನಾವು ಕರೆಯುತ್ತೇವೆ. ದೀನದಲಿತರ ಪಾಲಕ ಸಂತರು ಸಂತ ಅಂತೋಣಿಯವರಾಗಿದ್ದಾರೆ. ಸಂತ ಅಂತೋಣಿಯವರು ಬಡ ಜನರಿಗೆ ಉಣಬಡಿಸುವುದರ ಮೂಲಕ ಯಾವ ರೀತಿ ಪ್ರಭು ಯೇಸು ಕ್ರಿಸ್ತರು 5,000 ಜನರಿಗೆ ಉಣಬಡಿಸಿ ಶುಭ ಸಂದೇಶವನ್ನ ಸಾರಿದರೋ, ಅಂತೆಯೇ ಸಂತ ಅಂತೋಣಿಯವರು ಬಡಬಗ್ಗರ ಹಸಿವನ್ನ ನಿವಾರಿಸಿದರು. ಆದುದರಿಂದಲೇ ಅವರ ಆಚರಣೆಯನ್ನು ಅಥವಾ ಅವರ ಪುಣ್ಯಕ್ಷೇತ್ರದಲ್ಲಿ ಒಂದು ಏನು ಹೇಳ್ತೇವೆ ನಾವು, ಒಂದು ಸಂಪ್ರದಾಯವನ್ನ ರೂಢಿಸಿಕೊಂಡಿದ್ದಾರೆ. ಯಾವಾಗ ಸಂತ ಅಂತೋಣಿಯವರ ನವೇನ ದಿನಗಳಲ್ಲಿ ಅಥವಾ ಸಂತ ಅಂತೋಣಿಯವರ ಬಲಿಪೂಜೆಗಳನ್ನು ಸಲ್ಲಿಸಿದಾಗ ಆ ದೇಶದಲ್ಲಿ ಆಂಟನೀಸ್ ಬ್ರೆಡ್, ಅಂತೋಣಿಯವರ ರೊಟ್ಟಿ, ಅಂತೋಣಿಯವರ ಬ್ರೆಡ್ ಅಥವಾ ಅಂತೋಣಿಯವರ ಆಹಾರ, ಈ ಬಡಬಗ್ಗರಿಗೆ ದಾನ ಮಾಡುವುದನ್ನು, ಬಡಬಗ್ಗರಿಗೆ ಆಹಾರವನ್ನು ಒದಗಿಸುವುದನ್ನು, ಅದೊಂದು ರೀತಿಯ ಅಂತೋಣಿಯವರ ಬ್ರೆಡ್, ಅಂತೋಣಿಯವರ ಆಹಾರ ಎಂಬುದರ ಮೂಲಕ ಆ ಮಹಾಜನರು ಇತರರಿಗೆ ನೀಡುವವರಾಗಿದ್ದಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇತರರ ಸೇವೆ ಮಾಡುವುದರ ಮೂಲಕ ಮಾತ್ರ ನಾವು ಮಾನವ ಸಮಾಜವನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಆದರೆ ನಮ್ಮ ಸೇವೆಯಲ್ಲಿ ನಾವು ಸ್ವಾರ್ಥವನ್ನು ನೋಡ್ತೇವೆ. ನಮಗೆ ಎಲ್ಲಿ ಉಪಯೋಗ ಇದೆಯೋ ಅಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ. ಎಲ್ಲಿ ನಮಗೆ ಯಾರು ನೆರವನ್ನು ನೀಡ್ತಾರೋ ಅಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ. ಆದರೆ ಸಂತ ಅಂತೋಣಿಯವರು ಹಾಗೆ ಮಾಡಲಿಲ್ಲ. ಸಂತ ಅಂತೋಣಿಯವರ ಬಸಲಿಕದ ಆಸುಪಾಸಿನಲ್ಲಿ ಅಥವಾ ಹತ್ತಿರದಲ್ಲಿ ಒಮ್ಮೆ ಅನೇಕ ಗುರುಗಳು ನೋಡಿ ಅವರಿಗೆ ಸಭಾಷ್ ಬೇಷ್ ಎಂದು ಹೇಳುತ್ತಾರೆ. ವಿಶ್ವಗುರು ಇವರ ಬೋಧನೆಯನ್ನ ಆಲಿಸಿ, ಇವರ ಬೋಧನೆಯನ್ನ ಕೇಳಿ ಇವರು ಒಂದು ಆರ್ಕ್ ಆಫ್ ದ ಕವನೆಂಟ್ ಅಂತ ಹೇಳ್ತಾರೆ. ಬೋಧನೆಯ ಒಡಂಬಡಿಕೆಯ ಸಂಪುಟ ಎಂದು ಅವರು ಉದ್ಗರಿಸುತ್ತಾರೆ. ಇವರು ಪ್ರಬೋಧನೆಯ ಒಂದು ಭಂಡಾರ, ಶುಭ ಸಂದೇಶದ ಒಂದು ಭಂಡಾರ ಎಂದು ಗ್ರೆಗರಿ 9 ಇವರು ಹೇಳುತ್ತಾರೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಬೋಧನೆಯಲ್ಲಿ ಅಷ್ಟೊಂದು ಅತ್ಯಾಶ್ಚರ್ಯವಿತ್ತು. ಅವರ ಬೋಧನೆಯ ಮೂಲಕ ಅನೇಕರು ಪ್ರೇರಣೆಯನ್ನ ಪಡೆದು ನಾವು ಕೂಡ ನ್ಯಾಯಕ್ಕಾಗಿ, ಶಾಂತಿಗಾಗಿ ಹೋರಾಡಬೇಕು. ಎಲ್ಲೆಲ್ಲೂ ಅಶಾಂತಿ ತುಂಬಿ ತುಳುಕಾಡುತ್ತಿದೆ, ಎಲ್ಲೆಲ್ಲೂ ನ್ಯಾಯವಿಲ್ಲದೆ ಅನ್ಯಾಯವನ್ನ ಅನುಭವಿಸುತ್ತಿದೆ. ಈ ಸಂದರ್ಭದಲ್ಲಿ ಸಂತ ಅಂತೋಣಿಯವರ ಬೋಧನೆ ನಮಗೆ ಪ್ರೇರಣೆಯಾಗಬೇಕು. ಮೂರನೆಯದಾಗಿ ನಾವು ಎಲ್ಲರನ್ನ ಪ್ರೋತ್ಸಾಹಿಸಬೇಕು. ಎಲ್ಲರನ್ನ ಪ್ರೋತ್ಸಾಹಿಸಿ ಅವರಿಗೆ ನೆರವನ್ನ ನೀಡಬೇಕು. ಸಂತ ಅಂತೋಣಿಯವರು ಅದ್ಭುತ ಕಾರ್ಯಗಳನ್ನು ಮಾಡುವುದರ ಮೂಲಕ, ಪವಾಡಗಳನ್ನು ಮಾಡುವುದರ ಮೂಲಕ ಅವರು ಇತರರನ್ನ ಬೆಂಬಲಿಸಿದರು, ಇತರರಿಗೆ ಭರವಸೆಯನ್ನ ನೀಡಿದರು, ಕುಂದಿ ಹೋದ ಮನಸ್ಸುಗಳಿಗೆ ಭರವಸೆಯನ್ನ ನೀಡಿದರು. ನಲುಗಿ ನಶ್ವರರಾಗಿದ್ದ ಜೀವಗಳಿಗೆ ಅವರು ಸಾಂತ್ವನವನ್ನ ಹೇಳುವುದರ ಮೂಲಕ ಭರವಸೆಯನ್ನ ತುಂಬಿದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ತಮ್ಮ ಪವಾಡದ ಮೂಲಕ ಜನರಿಗೆ ಭರವಸೆಯನ್ನ ತುಂಬಿದರು, ಜನರ ಮನಸ್ಸಿನಲ್ಲಿ ವಿಶ್ವಾಸವನ್ನ ಮೂಡಿಸಿದರು, ಜನರ ಹೃದಯದಲ್ಲಿ ನಿರೀಕ್ಷೆಯನ್ನ ಇಟ್ಟರು. ಅದೇ ರೀತಿ ನಾವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಸಂತ ಅಂತೋಣಿಯವರ ಪ್ರೇರಣೆ ನಮಗಾಗಲಿ. ಸಂತ ಅಂತೋಣಿಯವರ ಪ್ರೇರಣೆಯಿಂದ ನಾವು ಕೂಡ ನಿರೀಕ್ಷೆಯೊಂದಿಗೆ, ಭರವಸೆಯೊಂದಿಗೆ ಮಾನವ ಸಮುದಾಯವನ್ನ ನಿರ್ಮಿಸಲು ಮುಂದಾಗೋಣ. ಸೇವೆಯ ಮೂಲಕ, ನ್ಯಾಯ ಮತ್ತು
ಶಾಂತಿಯನ್ನ ನೀಡುವುದರ ಮೂಲಕ ಹಾಗೂ ಇತರರನ್ನ ಪ್ರೋತ್ಸಾಹಿಸಿ ಬೆಂಬಲಿಸುವುದರ ಮೂಲಕ ಸಹಾಯ ಮಾಡುತ್ತಾ ನಾವು ಮಾನವ ಸಮುದಾಯವನ್ನ ನಿರ್ಮಿಸೋಣ. ಹಾಗೆ ಮಾಡಲು ನಾನು ಒಂದು ಉದಾಹರಣೆಯ ಮೂಲಕ ನಿಮಗೆ ಯಾವ ರೀತಿ ನಾವು ಭರವಸೆಯೊಂದಿಗೆ ಮಾನವ ಸಮುದಾಯವನ್ನ ನಿರ್ಮಿಸಲು ಈ ಪ್ರೇರಣೆ ನಮಗೆ ಆಗಲಿ ಎಂದು ಒಂದು ಖಾಲಿಯಾದ ಗ್ಲಾಸಿನ ಮೂಲಕ ನಿಮಗೆ ವಿವರಿಸಲು ಇಚ್ಛಿಸುತ್ತೇನೆ. ಈ ಗ್ಲಾಸಿನ ಬೆಲೆ ಎಷ್ಟಿರ್ಬೋದು? ಈ ಗ್ಲಾಸ್ಗೆ ಎಷ್ಟು ರೂಪಾಯಿ? 30 ರೂಪಾಯಿ, ಹೌದಲ್ವಾ? 30 ರೂಪಾಯಿ ಅನ್ಕೊಳ್ಳೋಣ. ಇದೇ ಗ್ಲಾಸಿಗೆ ನೀರು ತುಂಬಿಸಿ ಎಲ್ಲೋ ಮರುಭೂಮಿಯಲ್ಲಿ ಮಾರಿದ್ರೆ ಎಷ್ಟಾಗ್ಬೋದು? 1000 ರೂಪೀಸ್. ಇದಕ್ಕೆ ಪೆಪ್ಸಿ, ಕೊಕೊಕೋಲಾ, ಮಾಜಾ, ಸ್ಲೈಸ್ ಅಥವಾ ಇನ್ನಿತರ ತಂಪು ಪಾನೀಯವನ್ನ ಹಾಕಿ ಮಾರಿದ್ರೆ ಎಷ್ಟಾಗ್ಬೋದು? 50 ರೂಪೀಸ್. ಇದೇ ಗ್ಲಾಸಿಗೆ ಬೆಳ್ಳಿ ಹಾಕಿ ಮಾರಿದ್ರೆ ಎಷ್ಟಾಗ್ಬೋದು? ಬೆಳ್ಳಿ ಹಾಕಿ ಮಾರಿದ್ರೆ ಎಷ್ಟಾಗ್ಬೋದು? ಎಷ್ಟು? ಒಂದು 20,000, 40,000. ಇದೇ ಗ್ಲಾಸಿಗೆ ಚಿನ್ನ ಹಾಕಿ ಮಾರಿದ್ರೆ ಎಷ್ಟಾಗ್ಬೋದು? ಎಷ್ಟಾಗ್ಬೋದು? ಲ್ಯಾಕ್ಸ್ ಆಗ್ಬೋದು, ಲಕ್ಷ ಆಗ್ಬೋದು. 10 ಲಕ್ಷ, 20 ಲಕ್ಷ. ಇದೇ ಗ್ಲಾಸಿಗೆ ವಜ್ರ ಹಾಕಿ ಮಾರಿದ್ರೆ ಎಷ್ಟಾಗ್ಬೋದು? ಕೋಟಿ ಆಗ್ಬೋದು. ಅಥವಾ ಯಾರೋ ಡಾಲರ್ಸು, ಮಿಲಿಯನ್ಸ್, ಬಿಲಿಯನ್ಸ್ ಅಂತ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ. ಇದೇ ಗ್ಲಾಸ್ನ ನಾನು ಕೆಳಗಡೆ ಹಾಕಿದ್ರೆ ಏನಾಗ್ಬೋದು? ಒಡೆದೋಗುತ್ತೆ. ಆವಾಗ ಅದ್ರ ಬೆಲೆ ಎಷ್ಟು? 0. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನಮ್ಮ ಸಮಾಜವನ್ನು ನಾವು ರೂಪಿಸಬೇಕಾದ್ರೆ ನಾವು ಒಂದು ರೀತಿಯಲ್ಲಿ ಬೆಲೆಯನ್ನ ಕೊಡ್ತಾ ಹೋಗ್ಬೇಕು. ನಮಗೆ ಸಹಾಯವೆಂಬ ಅಥವಾ ಪ್ರೋತ್ಸಾಹ ಎಂಬ ವಜ್ರ ನಮ್ಮಲ್ಲಿರಬೇಕು. ನೆರವು ಅಥವಾ ನ್ಯಾಯ ಮತ್ತು ಪ್ರೀತಿ ಎಂಬ ಬಂಗಾರ ನಮ್ಮಲ್ಲಿರಬೇಕು. ಇತರ ಸೇವೆ ಮಾಡುವುದು ನಮ್ಮ ಬೆಳ್ಳಿಯಂತಹ ಮನೋಭಾವ ಅಥವಾ ನಮ್ಮಲ್ಲಿರುವ ಗುಣ. ಸೊ ನೋಡಿ, ಈ ಗ್ಲಾಸಿಗೆ ಒಂದೊಂದು ವಸ್ತುಗಳನ್ನು ಹಾಕುತ್ತಾ ಹೋದಾಗ ನಮ್ಮ ಮೌಲ್ಯ ಹೆಚ್ಚುತ್ತದೆ, ನಮ್ಮ ಮೌಲ್ಯ ಹೆಚ್ಚಾಗುತ್ತಾ ಬಂತು. ಅದೇ ಗ್ಲಾಸನ್ನು ನಾವು ಕೆಳಗೆ ಹಾಕಿದಾಗ ಅದರ ಮೌಲ್ಯ ಶೂನ್ಯ ಆಯಿತು, ಅವರ ಮೌಲ್ಯ ಶೂನ್ಯವಾಯಿತು. ಆದ್ದರಿಂದಲೇ ಸಂತ ಪೌಲರು ತಮ್ಮ ಪತ್ರಿಕೆಗಳಲ್ಲಿ ಹೀಗೆಂದು ಹೇಳುತ್ತಾರೆ, ಫೇತ್ ವಿತೌಟ್ ವರ್ಕ್ಸ್ ಇಸ್ ಡೆಡ್. ಫೇತ್ without works is dead. Similarly, hope without action is empty. Faith without actions, so faith without works is dead. Hope without action is empty. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ಸರ್ವೇಶ್ವರ ದೇವರನಲ್ಲಿ ಭರವಸೆ ಇಡುವವನಾರೋ ಅವನೇ ಧನ್ಯನು ಎಂದು ನಾವು ಯೆರೆಮೀಯನ ಪ್ರವಾದನೆಯಲ್ಲಿ ಓದುತ್ತೇವೆ. 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಸರ್ವೇಶ್ವರ ದೇವರನಲ್ಲಿ ಭರವಸೆ ಇಟ್ಟುವವನ್ಯಾರೋ ಅವನೇ ಧನ್ಯ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನಲ್ಲಿ ಭರವಸೆ ಇಟ್ಟಾಗ ನಾವು ಆಶಾರಹಿತರಾಗುವುದಿಲ್ಲ, ನಮಗೆ ಆಶಾಭಂಗವಾಗುವುದಿಲ್ಲ. ಅದನ್ನೇ ನಾವು ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುತ್ತೇವೆ. ನೀವು ಪ್ರಭುವಿನಲ್ಲೇ ನಿರೀಕ್ಷೆಯನ್ನ ಇಟ್ಟಿದ್ದೀರಾ, ಆದುದರಿಂದ ನಿಮಗೆ ಆಶಾಭಂಗವಾಗುವುದಿಲ್ಲ. ನಿಮ್ಮ ಭರವಸೆಯು ಪವಿತ್ರಾತ್ಮರ ಮೂಲಕ ಪ್ರವರ್ಧಿಸಲಿ ಎಂದು 15ನೇ ಅಧ್ಯಾಯ 13ನೇ ವಾಕ್ಯವನ್ನ ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ಭರವಸೆ ಮೂಲಕ ನಾವು ಮಾನವ ಸಮಾಜವನ್ನ ರೂಪಿಸೋಣ. ನಮ್ಮ ಭರವಸೆಗೆ ಕೊನೆಯಿಲ್ಲ ಎಂದು ನಾನು ಪೀಠಿಕೆಯಲ್ಲಿ ಹೇಳಿದೆ. ನಮಗೆ ಎಷ್ಟೇ ಕಷ್ಟ ಸಂಕಷ್ಟಗಳು ಬಂದರೂ, ನಮ್ಮ ಜೀವನ ಎಷ್ಟೇ ಅಂಧಕಾರದಲ್ಲಿದ್ದರೂ ಒಂದು ದಿನ ನಮ್ಮ ಅಂಧಕಾರದ ಬದುಕಿಗೆ ಬೆಳಕು ಬಂದೇ ಬರುತ್ತದೆ. ಆದುದರಿಂದ ಆಂಗ್ಲ ಭಾಷೆಯಲ್ಲಿ ನಾವು ಹೀಗೆಂದು ಹೇಳುತ್ತೇವೆ, ಅಟ್ ದಿ ಎಂಡ್ ಆಫ್ ಎವ್ರಿ ಡಾರ್ಕ್ ಟನಲ್
there is a light. At the end of every dark tunnel, there is a light. ನಮ್ಮ ಕಷ್ಟ ಸಂಕಷ್ಟಗಳಿಂದ ನಾವು ಮುಳುಗಿ ಹೋಗಿದ್ದರು ಅಥವಾ ನಾವು ಅಂಧಕಾರದಲ್ಲಿ ಜೀವಿಸುತ್ತಿದ್ದರೂ ನಮಗೊಂದು ದಿನ ಬೆಳಕು ಕಂಡೇ ಕಾಣುತ್ತದೆ. ಬೆಳಕನ್ನ ನಾವು ಕಾಣುತ್ತಿದ್ದೀವಿ. ಇನ್ನೊಂದು ಸುಂದರವಾದ ವಾಕ್ಯವನ್ನ ನಾವು ಆಂಗ್ಲ ಭಾಷೆಯಲ್ಲಿ ನೋಡಬಹುದು. ಎವ್ರಿ ಸನ್ಸೆಟ್ ಈಸ್ ಅನ್ ಆಪರ್ಚುನಿಟಿ ಟು ರೀಸೆಟ್. ಎವ್ರಿ ಸನ್ಸೆಟ್ ಈಸ್ ಅನ್ ಆಪರ್ಚುನಿಟಿ ಟು ರೀಸೆಟ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಸೂರ್ಯಾಸ್ತವು ಇತರ ಭರವಸೆಯೊಂದಿಗೆ ನಾವು ಸೂರ್ಯೋದಯವಾಗುವವು ಎಂಬ ಭರವಸೆಯನ್ನ ನಮಗೆ ನೀಡುತ್ತಾ ಇದೆ. ಆ ಭರವಸೆಯೊಂದಿಗೆ ನಾವು ಜೀವಿಸೋಣ. ಆ ಭರವಸೆಯಲ್ಲಿ ಮಿಂದು ನಾವು ಸಂತ ಅಂತೋಣಿಯವರ ಮುಖಾಂತರ ಆ ಭರವಸೆಯ ವರದಾನವನ್ನ ಪಡೆದು ಜೀವಿಸಲು ಮುಂದಾಗೋಣ. ಮಾತೆ ಮರಿಯಮ್ಮನವರು ಭರವಸೆಯ ತಾಯಿಯಾಗಿದ್ದಾರೆ. ಇಂದು ನಾವೆಲ್ಲರೂ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ಸ್ಮರಣೆಯನ್ನ ಮಾಡುತ್ತಾ ಇದ್ದೇವೆ. ಆ ಮಾತೆ ನಮಗೆ ಭರವಸೆಯ ಮಾತೆಯಾಗಿದ್ದಾರೆ. ಎಷ್ಟೇ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದರೂ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪುತ್ರನನ್ನ ನೋಡುತ್ತಾ ನಿಂತುಕೊಂಡು ಆಕೆ ನಮಗೆ ಭರವಸೆಯನ್ನ ನೀಡುತ್ತಾ ಇದ್ದಾರೆ. ಅದೇ ಭರವಸೆಯ ತಾಯಿ ನಮ್ಮನ್ನ ಮುನ್ನಡೆಸಲಿ, ಯೇಸುವನ್ನ ರೂಪಿಸಿದ ತಾಯಿ ನಮ್ಮನ್ನ ಮುನ್ನಡೆಸಲಿ ಎಂದು ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಹಾಗೂ ಸಂತ ಅಂತೋಣಿಯವರು ನಮಗಾಗಿ ಪ್ರಭುವಿನಲ್ಲಿ ಸದಾ ಭಿನ್ನಯಿಸಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಎಲ್ಲರೂ ಎದ್ದು ನಿಲ್ಲೋಣ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ವಾಗ್ದಾನ ಮಾಡಿದ್ದಾರೆ. ವಿಶ್ವಾಸದಿಂದ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ನೀಡಲಾಗುವುದು ಎಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳಿದ್ದಾರೆ. ಅದೇ ವಿಶ್ವಾಸ, ನಂಬಿಕೆ, ಭರವಸೆಯೊಂದಿಗೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಪ್ರಭುವಿನ ಪಾದಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಾರ್ಥಿಸೋಣ. ಡೋರ್ನಳ್ಳಿ ಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯುವವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರ ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಾರ್ಥಿಸೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ಮತ್ತು ಕೈಲಾಸದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು ಪ್ರಾರ್ಥಿಸೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರ ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಾರ್ಥಿಸೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಪ್ರಾರ್ಥಿಸೋಣ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ಷಣಕಾಲ ಮೌನವಾಗಿದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು, ಮನದ ಇಂಗಿತಗಳನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ಈಡೇರಿಸಿರಿ.
ನಿಮ್ಮ ಚಿತ್ತದ ಪ್ರಕಾರ ನಮ್ಮ ವಿಶ್ವಾಸವನ್ನು ಈಕ್ಷಿಸಿ ಪರೀಕ್ಷಿಸಿ ನೆರವೇರಿಸಿಕೊಡಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಮತ್ತು ನಿಮ್ಮ ಬಲಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಗೌರವಾರ್ಥವಾಗಿ ನಾವು ಅರ್ಪಿಸುವ ಈ ಬಲಿಯು ನಿಮ್ಮ ಮಹಿಮಾ ಪ್ರತಾಪವನ್ನು ಪ್ರಸಿದ್ಧಪಡಿಸಲಿ. ಅಂತೆಯೇ ನಮಗೂ ನಿಮ್ಮ ರಕ್ಷಣಾ ಫಲಗಳನ್ನು ಗಳಿಸಿ ಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೋಗ್ಯ ಮತ್ತು ನ್ಯಾಯ
ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಪ್ರಭುವೇ, ಸಂತ ಅಂತೋಣಿಯವರ ನೊವೇನದಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸುತ್ತಾ ಆರಾಧಿಸುತ್ತೇವೆ. ನಿಮ್ಮನ್ನು ನಿರಂತರವಾಗಿ ಭಜಿಸುತ್ತಾ ಆರಾಧಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲೇ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ.
ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ನಾವು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತಗಾರರಂತಹ ಮಹಾಧರ್ಮಾಧ್ಯಕ್ಷರಾದಂಥ ಬರ್ನಾರ್ಡ್ ಮೌರಸಿ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾರದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆಕೆ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಪುನೀತ ಅಂಥೋಣಿಯರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟ ಸಂಕಷ್ಟ ಯಾತನೆಗಳಿದ್ದರೂ ನಾವು ಮಲಗುವ ಮುನ್ನ ಅಲಾಮನ್ನು ಸೆಟ್ ಮಾಡಿ ಮಲಗ್ತೇವೆ. ಯಾಕೆಂದರೆ ಖಂಡಿತವಾಗಿಯೂ ನಾವು ನಾಳೆ ಬೆಳಗ್ಗೆ ಗ್ಯಾರಂಟಿ ಇಲ್ಲ, ನಾವು ಹೇಳ್ತೇವೋ ಹೇಳುವೋ ಎಂಬುದು ಗ್ಯಾರಂಟಿ ಇಲ್ಲ. ಆದರೂ ಕೂಡ ಅಲಾಮನ್ನು ಸೆಟ್ ಮಾಡಿ ನಾವು ಮಲಗ್ತೇವೆ. ಅದೇ ಭರವಸೆ. ಭರವಸೆ ಎಂಬುದು ಜೀವ ಜಲ ಇದ್ದಾಗೆ, ಅದನ್ನು ಎಂದಿಗೂ ಬತ್ತಿ ಹೋಗದಂತೆ ನಾವು ನೋಡಿಕೊಳ್ಳಬೇಕು. ಭರವಸೆ ನಮ್ಮನ್ನು ಬಂಧ ಮುಕ್ತರನ್ನಾಗಿಸುತ್ತದೆ, ಆದರೆ ಭಯ ನಮ್ಮನ್ನು ಬಂದಿಯನ್ನಾಗಿಸುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ಭರವಸೆಯನ್ನು ಸಂತ ಅಂತೋಣಿಯವರು ನಮಗೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪಡೆದುಕೊಳ್ಳಲಿ ಎಂದು ನಾವೆಲ್ಲರೂ ಪ್ರಭು ಕಲಿಸಿದ ಪ್ರಾರ್ಥನೆಯ ಮೂಲಕ ಭಕ್ತಿ ವಿಶ್ವಾಸದಿಂದ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಸಂತೋಷದಿಂದ ನಗುಮುಖದಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಾಣ ಪ್ರಿಯರೇ, ನನ್ನ ಯೇಸು ದೇವರೇ, ನನ್ನ ಸ್ಫೂರ್ತಿ ಕಿರಣವೇ, ಬೆಳಗಿಸು ನನ್ನ ಮನವನೇ. ಯೋಜನೆ ಶಾಶ್ವತ, ನಿನ್ನ ಪ್ರೀತಿಯು ನಿಶ್ಚಿತ, ಅರಿಯಲು ನೀ ಅಮೃತ, ಧರೆಗಿಳಿದಿಹವರ ಸುತ. ನಿನ್ನ ಯೋಜನೆ ಶಾಶ್ವತ, ನಿನ್ನ ಪ್ರೀತಿಯು ನಿಶ್ಚಿತ, ಅರಿಯಲು ನೀ ಅಮೃತ, ಧರೆಗಿಳಿದಿಹವರ ಸುತ. ಯಾರದ ಬಸವಳೆದಿರುವೆ ಬಳಿ ಬಾರೆಯ ಮನಸೇರೆಯ ತುರಿದು ಹಂಬಲಿಸಿರುವೆ ಕೃಪೆ ತೋರೆಯ. ಬಾಯಾರಿದ ಜಿಂಕೆಯು ಆತುರಿವಂತೆ ಬಳಿ ಬಂದಿದೆ ದೇವರೇ,
ಕ್ರಿಸ್ತನೇ ನಿನ್ನ ಕಾಣದೆ ದೇವನೇ ಬಯಸಿದೆ ದಿನದಿಂದಲೇ ನೆಲೆಸಲು ಆತನೇ ನನ್ನ ಪ್ರಾಣ ಪ್ರಿಯನೇ ನನ್ನ ಯೇಸು ದೇವನೇ ನನ್ನ ಸ್ಫೂರ್ತಿ ಕಿರಣನೇ ಬೆಳಗಿಸು ನನ್ನ ಮನವನೇ ಪ್ರಾರ್ಥಿಸೋಣ. ಪ್ರಭುವೇ, ಪರಮ ಪ್ರಸಾದದ ದಿವ್ಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ಸಂತ ಅಂತೋಣಿಯವರ ಆದರ್ಶವನ್ನು ಎಡಬಿಡದೆ ಅನುಸರಿಸುತ್ತಾ ನಾವು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಸಂತ ಅಂತೋಣಿಯವರ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಓ ಡೋರ್ನಳ್ಳಿ ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ದೇವರ ಆಶೀರ್ವಾದಕ್ಕಾಗಿ ಶಿರಬಾಗಿರಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಅನುದಿನವೂ ಆಶೀರ್ವದಿಸಿ ನಿಮ್ಮ ಮನೆಗಳಿಗೂ ಸಮಾಧಾನವನ್ನೀಯಲೇ. ಸರ್ವಶಕ್ತ ದೇವರು ನಿಮ್ಮನ್ನು ಪಾಪ ವಿಮುಕ್ತರನ್ನಾಗಿ ಮಾಡಿ ಕಷ್ಟ ಸಂಕಷ್ಟಗಳಿಂದ ಬಿಡಿಸಿ ಸತ್ಯದ ಪಥದಲ್ಲಿ ಸದಾ ನಡೆಸಲೇ. ಕರುಣಾಳು ದೇವರು ನಿಮಗೆ ದಯೆ ತೋರಿಸಿ ನಿಮ್ಮ ಅಂತರಂಗವನ್ನು ಪವಿತ್ರಾತ್ಮರ ಆಲಯವನ್ನಾಗಿ ಪರಿವರ್ತಿಸಲೇ. ಪ್ರೀತಿ ಸ್ವರೂಪರಾದ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿ ಭರವಸೆಯ ಪ್ರಬೋಧನೆಯನ್ನು ನೀಡಿ ಒಳ್ಳೆಯ ರೀತಿಯಲ್ಲಿ ನಾವು ಹೇಗೆ ಸಂತ ಅಂತೋಣಿಯನ್ನು ಹಿಂಬಾಲಿಸಬಹುದು ಅಂತ ತೋರಿಸಿಕೊಟ್ಟ ಗುರುಗಳಾದ 1ನೇ ಸ್ವಾಮಿ ಅಗಸ್ಟಿನ್ ಅವರು, ಕಾರ್ಮೆಲ್ ಸಭೆಗೆ ಸೇರಿದವರು, OCD ಸಭೆಗೆ ಸೇರಿದವರು, ಮೈಸೂರಿನ ಪುಷ್ಪಾಶ್ರಮ ಪಕ್ಕದಲ್ಲಿ ಧ್ಯಾನವನ ಇದೆ, ಅಲ್ಲಿ ಅವರು ಡೀನ್ ಆಫ್ ಸ್ಟಡೀಸ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ, ತರಬೇತಿ ಕೊಡ್ತಾ ಇದ್ದಾರೆ. ಅಲ್ಲಿ ಬರುವಂತಹ ಸಿಸ್ಟರ್ಸ್ ಅವರಿಗೆಲ್ಲ ಅವರು ಇಲ್ಲಿ ಬಂದು ನಮಗೋಸ್ಕರ ಪೂಜೆಯನ್ನು ಅರ್ಪಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಇಲ್ಲಿ ನೆರೆದ ಗುರುಗಳೆಲ್ಲರ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ನಾನು ವೈಯಕ್ತಿಕವಾಗಿಯೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಫಾದರ್. ಮತ್ತು ಇವತ್ತು ಬಲಿಪೂಜೆಯಲ್ಲಿ ಬಹಳ ಸುಂದರವಾಗಿ ಹಾಡಿದ ಮಕ್ಕಳು ಮೈಸೂರಿನ ಪ್ರಧಾನ ದೇವಾಲಯದ ಜೋಸೆಫರ ಪ್ರಧಾನ ಆಲಯದ
ಮಕ್ಕಳ ಕೊಯರ್ ಮೆಂಬರ್ಸ್ ಜಾನ್ಸನ್ ಅವರು ಅವರಿಗೆಲ್ಲ ತರಬೇತಿ ಕೊಟ್ಟು ಇಲ್ಲಿ ತಂದು ನಮಗೋಸ್ಕರ ಸುಂದರವಾಗಿ ಹಾಡಿದ್ದಾರೆ. ಈ ಮಕ್ಕಳೆಲ್ಲರಿಗೂ ಮತ್ತು ಜಾನ್ಸನಿಗೂ ಗುರುಗಳ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಈಗ ನಾವೆಲ್ಲ ಹೊರಗಡೆ ಹೋಗಿ ಮೆರವಣಿಗೆಯಲ್ಲಿ ಭಾಗಿಯಾಗೋಣ. ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಳಕ್ಕೆ ಕನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಳಕ್ಕೆ ಸಂತ ಅಂತೋಣಿಯವರ ಕ್ಷೇತ್ರಕ್ಕೆ ಗ್ರಾಮಕ್ಕೆ ಪುಣ್ಯ ಪುರುಷರ ಧಾಮಕ್ಕೆ ಬನ್ನಿ ಭಕ್ತರೆ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ ಸಿಹಿಯಲು ಸವಿಯಲು ಸಂತಸದಿ ಸಾಗುವ ಸಾಲು ಇರುವೆಗಳಂತೆ ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ. ಆಗಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಸಂತೋಷದ ರಹಸ್ಯಗಳು. ಮೊದಲನೆಯ ರಹಸ್ಯ, ಗಬ್ರಿಯಲ್ ದೂತನು ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ಹೇಳಿದನೆಂಬ ರಹಸ್ಯವನ್ನು ಧ್ಯಾನಿಸೋಣ. ಈ ರಹಸ್ಯವನ್ನು ಧ್ಯಾನಿಸುವಾಗ ನಾವು ದೇವರ ಚಿತ್ತದಂತೆ ನಡೆಯಲು ಸಂತ ಅಂತೋಣಿಯವರ ಮೂಲಕ ಪ್ರಾರ್ಥಿಸೋಣ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ,
ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಓ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಓ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ
ನಮೋ ನಮೋ ಮರಿಯಾ. ನಮೋ ರಾಣಿಯೇ, ದಯಾತಾಯಿ, ನಮೋ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಹೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸಿರಿ. ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ. ದಯಾಮರಿಯೇ, ಪ್ರೀತಿ ಮರಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ. ಆದರಿಂದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಸಿಹಿಯನು ಸವಿಯಲು ಸಂತಸರಿ ಸಾಗುವ ಸಾಲು ಇರುವೆಗಳಂತೆ ಸಿಹಿಯನು ಸವಿಯಲು ಸಂತಸರಿ ಸಾಗುವ ಸಾಲು ಇರುವೆಗಳಂತೆ ಪರಗಳ ಬಯಸುತ್ತ ನೆಮ್ಮದಿ ಹರಸುತ್ತ ಬನ್ನಿ ಸಭಿಕರೆ ದರ್ಶನಕ್ಕೆ ವರಸಂತರ ನಾಡಿಗೆ ಬನ್ನಿ ಭಕ್ತರೆ ಕ್ಷೇತ್ರಕ್ಕೆ ಪುಣ್ಯ ಪುರುಷರ ತಾಣಕ್ಕೆ ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಣಕ್ಕೆ ಬನ್ನಿ ಭಕ್ತರೆ ಸಾಗುವ ಕ್ಷೇತ್ರಕ್ಕೆ ಸುಮನ ಸಂತರ ತಾಣಕ್ಕೆ ಸಂತ ಅಂತೋಣಿಯವರ ಕ್ಷೇತ್ರಕ್ಕೆ